ನಾನಿವತ್ತು ಪುಟಾಣಿ ಉಂಡೆ ಮಾಡ್ಕೊಳ್ತೇನೆ. ಹೇಗೆ ಮಾಡೋದು ನೋಡುವ. ನೋಡಿ, ತುಪ್ಪ ಬಿಸಿ ಇಟ್ಟಿದ್ದೀನಿ. ಪುಟಾಣಿ ಲಡ್ಡು ಅಂತ ಹೇಳ್ತೀವಿ ಸಾಮಗ್ರಿಗಳು. ತುಪ್ಪ ಬಿಸಿ ಆಯಿತು. ಈಗ ಗೇರು ಬೀಜ ಹಾಕೊಳ್ತಿದ್ದೇನೆ. ಅದಕ್ಕೆ ದ್ರಾಕ್ಷಿ ಹಾಕೊಳ್ತಿದ್ದೇನೆ. ಅದು ಫಸ್ಟಿಗೆ ನಾವು ಯಾಕೆ ಇದು ಮಾಡೋದಂದರೆ ತುಂಬ ಕುದಿಯೋದಕ್ಕೆ ನಾವು ಹಾಕಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಫಸ್ಟ್ ಮಾಡಿ ಇಟ್ಕೊಳ್ಳೋಣ ತಣ್ಣಗಾಗಲಿ. ಒಂದು 4 ಸ್ಪೂನು ತುಪ್ಪ ಇದೆ ಇದರಲ್ಲಿ. ಈಗ ಸಾಕು, ಇದು ಆಫ್ ಮಾಡ್ಕೊಳ್ತೇನೆ. ಈಗ ನೋಡಿ, ಪುಟಾಣಿ ಲಡ್ಡು ಮಾಡಿಕೊಳ್ಳಿಕ್ಕೆ 1.5 ಕಪ್ಪು ಪುಟಾಣಿ ಅಂದರೆ ಹುರಿಕಡಲೆ ಹಾಕ್ಕೊಳ್ತಿದ್ದೇನೆ. 1.5 ಕಪ್ ಹಾಕ್ಕೊಳ್ತಿದ್ದೇನೆ. 1.5 ಕಪ್ಪು ಹುರಿಗಡಲೆಗೆ ನಾವು ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಳ್ಳೋಣ. ಇದನ್ನು ಒಟ್ಟಿಗೆ ಹಾಕಿ ಕುಡಿಸ್ತೇನೆ. ನೋಡಿ, ಇದಕ್ಕೆ 3 ಏಲಕ್ಕಿ ಹೀಗೆ ಸೇರಿಸ್ತಿದ್ದೇನೆ. ಅಂದರೆ ನಾವು ಸಿಪ್ಪೆ ತೆಗೆದು ಹಾಕ್ಕೊಳ್ಳಿಲ್ಲ. ಈಗ ಇದನ್ನು ಪುಡಿ ಮಾಡ್ಕೊಳ್ತೇನೆ. ಪುಡಿ ಮಾಡಿದ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ತುಂಬ ಬಿಸಿ ಇಲ್ಲ ಇದು ತುಪ್ಪ. ತುಂಬ ಬಿಸಿಗೆ ಹಾಕ್ಕೊಳ್ಳೋದು ಬೇಡ, ನಾವು ಹೀಗೆ ಹಾಕ್ಕೊಳ್ಳುವ. ನಾನು ಇದಕ್ಕೆ 4 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೇನೆ. ಇದು ತುಪ್ಪದಲ್ಲೇ ಉಂಡೆ ಲಾಡು ಕಟ್ಕೊಳ್ಳುವ ಹಾಗೆ ಆದರೆ ನಾವು ಹಾಗೇ ಕಟ್ಕೊಳ್ಬೋದು. ಹೀಗೇ ಇಲ್ಲದಿದ್ದರೆ ಸ್ವಲ್ಪ ಬಿಸಿಯಾಗಿ ತಣ್ಣಗಾದ ಹಾಲನ್ನು ಸೇರಿಸ್ಕೊಳ್ಬೇಕು. ಸ್ವಲ್ಪ ಹಾಲು ಸೇರಿಸ್ಕೊಳ್ತಿದ್ದೇನೆ. ತುಂಬ ಚೆನ್ನಾಗಿರುತ್ತೆ. ನಾವು ಒಂದೇ ಥರ ಲಡ್ಡುಗಳನ್ನು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಬೇರೆ ಬೇರೆ ಲಡ್ಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಪೌಷ್ಟಿಕಾಂಶ ಎಲ್ಲ ಇದೆ. ಹಾಗೆ ಒಳ್ಳೆ ಆರೋಗ್ಯಕರವಾದ ಒಂದು ಲಡ್ಡು ಮಾಡಿಕೊಳ್ಳಿ ಒಮ್ಮೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಗೇರು ಬೀಜ ಹಾಗೆ ದ್ರಾಕ್ಷಿ ಬೇಕಿದ್ದರೆ ಬಾದಾಮಿ ಎಲ್ಲ ಸೇರಿಸ್ಕೊಳ್ಬೋದು. ಇದ್ದರೆ ಬಾದಾಮಿ ಮತ್ತು ಪಿಸ್ತಾ ಏನು ಬೇಕೋ ಅದನ್ನು ಸೇರಿಸ್ಕೊಳ್ಬೋದು. ನೋಡಿ, ಎಲ್ಲನೂ ಈ ರೀತಿ ಕಟ್ಟಿಕೊಳ್ತೇನೆ. ನೋಡಿ, ಪುಟಾಣಿ ಲಡ್ಡು ರೆಡಿ ಆಯಿತು. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ತುಂಬ ಚೆನ್ನಾಗಿ ಬಂದಿದೆ. ಅದು ಯಾವ ರೀತಿ ಬಂದಿದೆ ಅಂತ ಕಟ್ ಮಾಡಿ ತೋರಿಸ್ತೇನೆ. ನೋಡಿ, ಹೀಗೆ ತುಂಬ ಚೆನ್ನಾಗಿದೆ. ಅದರೊಳಗೆ ಗೇರು ಬೀಜ ಹಾಗೆ ದ್ರಾಕ್ಷಿ ಎಲ್ಲ
ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಬರ್ತೇನೆ. ಬಾಯ್.